ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ ಮುಖ್ಯಾಂಶಲು. ಕುಡ್ಲದ ಬಿಜೆ ಪ್ರಾಥಮಿಕ ಆರೋಗ್ಯ ಕೇಂದ್ರಡು ಕೊರೋನಾ ಇಂಜೆಕ್ಷನ್ ದ ಅವ್ಯವಸ್ಥೆ ಸಾರ್ವಜನಿಕರಿಡ್ದು ಏವ್ರ. ಕೊರೋನಾ ನಿಯಂತ್ರಣಗಾದ ರಾಜ್ಯ ಸರ್ಕಾರ ದೆತ್ತೊನ್ನ ಅಕೇರಿದ ಅಸ್ತ್ರ ಲಾಕ್ಡೌನ್ ಅತ್ತಂಡ ಜನತಾ ಕರ್ಫ್ಯೂ. ಒಡಿಪು ಜಿಲ್ಲೆಡುಪ್ಪುನ ಕೊಪ್ಪಳ ಗದಗ ಸಿದ್ದಾಪುರ ದಂಚಿದ ಪೆನ್ಪಿ ವರ್ಗ ಊರುಗು ಪಿರ. ನಮ್ಮನ್ನು ರಕ್ಷಣೆ ಮಲ್ಪುನೇತ ಒಟ್ಟುಗು ಬಾಕಿದಕ್ಲೆನಲ ರಕ್ಷಣೆ ಮಲ್ಪೊಡು ಸರ್ಕಾರ ಜನತಾ ಕರ್ಫ್ಯೂ ಪಾಡ್ನೇಡ್ದವರ ಬದುಕು ನನಲಾದ ಕಠಿಣ. ಶಾಸಕರು ಉಮಾನಾಥ್ ಕೋಟ್ಯಾನ್. ಇಡೀ ಲೋಕೊಡು ಕೊರೋನಾದ ರಡ್ಡನೆ ಸೆರೆ ಜೋರುಂಡು. ಕೋವಿಡ್ ಬಗೆಟ್ ಸರ್ಕಾರದ ಮಾರ್ಗಸೂಚಿನು ಮಾತಿರ್ಲ ತಪ್ಪಂದೇ ಪಾಲನೆ ಮಲ್ಪೊಡು. ಜೈನ ಮಠದ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ. ವಾರ್ತೆದ ವಿವರ. ಮಾತಾ ಪ್ರಾಯದಕಲು ಕೊರೋನಾ ಇಂಜೆಕ್ಷನ್ ದೆತ್ತನುಡು ರಾಜ್ಯ ಸರ್ಕಾರ ಪನ್ನೊಂದಿತ್ತಂಡಲ ದಕ್ಷಿಣ ಕನ್ನಡ ಜಿಲ್ಲೆದ ಪಾಕ ಕಡೆಟ್ ಪ್ರಾಥಮಿಕ ಆರೋಗ್ಯ ಕೇಂದ್ರಲೇಡ್ ನನಲ ಸರಿಯಾಯಿನ ವ್ಯವಸ್ಥೆ ಇಜ್ಜೆ. ಕುಡ್ಲದ ಬಿಜೆ ಪ್ರಾಥಮಿಕ ಆರೋಗ್ಯ ಕೇಂದ್ರಡ್ಲ ಅವ್ಯವಸ್ಥೆ ಮಿತಿ ಮೀರ್ದನ. ಈ ಬಗೆಟ್ ಸಾರ್ವಜನಿಕರು ಏವ್ರ ತೋಜಾದೆರ. ಇತ್ತೆ ಸರ್ಕಾರ ಮಾತಾ ಪ್ರಾಯದಕ್ಲೆಗ್ ಕೊರೋನಾ ಇಂಜೆಕ್ಷನ್ ದೆತ್ತನುಡು ಪಂದು ಪನೊಂದುಂಡು. ಅಂಡ ದಕ್ಷಿಣ ಕನ್ನಡ ಜಿಲ್ಲೆದ ಪಾಕ ಕಡೆಟ್ ಪ್ರಾಥಮಿಕ ಆರೋಗ್ಯ ಕೇಂದ್ರಲೇಡ್ ನನಲ ಸರಿಯಾದ ಇಂಜೆಕ್ಷನ್ ಪಾಡ್ಪಾವ್ನ ವ್ಯವಸ್ಥೆಳೇನು ಮಲ್ತದಿಜಿ. ಕುಡ್ಲದ ಬಿಜೆ ಪ್ರಾಥಮಿಕ ಆರೋಗ್ಯ ಕೇಂದ್ರಡು ಅವ್ಯವಸ್ಥೆ ಮಿತಿ ಮೀರ್ದುಂಡು. ಮುಲ್ಪ ಕೊರೋನಾ ಇಂಜೆಕ್ಷನ್ ಪಾಡ್ಪಾವೋಡು ಪಂದು 83 ವರ್ಷ ಪ್ರಾಯದ ಪರಬೇರ್ ಸೇರ್ದಿನಂಚ ಪಾಕ ಜನ ಕಾಂಡೆನೆ ಸಾಲಿಡು ಉಂತದೇರು. ಅಂಡ ಗಂಟೆ ಒರ್ಮರೆ ಆಂಡಲ ಸರಿಯಾಯಿನ ವ್ಯವಸ್ಥೆ ಮಲ್ತದಿಜಿ ಪಂದು ಜನಕ್ಲು ಪನೊಂದುಲ್ಲೆರು. ಪಾಕ ಜನಸಂಖ್ಯೆ ಬನ್ನಗ ಕುಲ್ಲೆರೆ ಸರಿಯಾದ ಪೀಠ ಸಾಧುನೆಳಿನ ವ್ಯವಸ್ಥೆ ಮಲ್ತದಿಜಿ. ಕಡೆಸದ ಬತ್ತಿನ ಬೇಲೆ ದಕ್ಕಲು ಅವಳು ಇತ್ತಿನ ಜನಸಂಖ್ಯೆ ಟೋಕನ್ ಕೊರಿಯರ್ ಹೆಸರು ಮಲ್ತಿದ್ದು ಕಾಂಡೆಡ್ದು ಕಾತಿನಕ್ಲೆಗ್ ಏವ್ರ ಉಂಡು ಮಲ್ತದುಂಡು. ಸರ್ಕಾರದ ಆರೋಗ್ಯ ವ್ಯವಸ್ಥೆದ ಎದುರು ಸಾರ್ವಜನಿಕರು ಏವ್ರ ತೋಜಾದರು. ಸರಿಯಾಯಿನ ವ್ಯವಸ್ಥೆ ಮಲ್ಪೆರೆ ಜನಪ್ರತಿನಿಧಿಲೆಗ್ ಒತ್ತಾಯ ಮಲ್ತದರು. ಈಜಿಂದ ಎಂಕಲ್ಲೆನ್ನ ಪುದರ್ ಬರೆದು ದೀಲೆ ನಿಕುಲು ಪಕ್ಕ ಎಂಕುಲು ಬಂದಾಗ 9 ಕಾಲು ಗಂಟೆ ಬಂದಾಗ 50 ಜನ ಆಂಡು ಬಂದು ಈ ನಿಕುಲು ಇಂಜ ಕೈ ತಿರ್ಗಾವನ ಅರ್ಥ ಉಂಟಾಯ್ತು ಒಂಜೊಂಜಿ ಸರ್ತಿ ಒಂಜೊಂಜಿ ಪತ್ರ ಬತ್ತಿ ಕೊಡ್ಲೆ ಬಂಡೇರಿ 7ರಿಗೆ ಯಾವ್ದು ಎಕಡೆ ಹೋಗೋಣ ಒಂದಿಲ್ಲ ಲೈನ್ ಈತು ಉಂಟ ಪಾಪ 78 ವರ್ಷದ ಲೈನ್ ಹಿಡಿದು ಗೊತ್ತುಂಟೆ ನಿಕುಲು ಹೊರಬ ಗಂಟೆ ಬರ್ತದೆ ಒಂದು ಬರ ಮಂಗಳವಾರ ಇಜ್ಜಿಂದು ಅರ್ಥ ಉಂಟಾಯ್ತು ಬೊಪ್ಪೆ ಪಾಡುವ ವಿಷಯ ಅತ್ತು ಮೇಡಮ್ ಇಂಕುಲು ಹಿರೇಕ್ ಪಂಡ್ಪುಣತ್ತು ಹಿರೇಕ್ ನೆರ್ಪುಣತ್ತು ಅರ್ಥ ಉಂಟೆ ಬೊಪ್ಪೆ ಪಾಡು ಜಂಡ ಗೊತ್ತಾಪುಜಿ ಹಿರೇಕಲ್ಲ ಬೊಪ್ಪೆ ಪಾಡು ಜಂಡ ರೆಸ್ಪಾನ್ಸ್ ತಿಕ್ಕುಜಿ ಎಷ್ಟು ಜನ ಪೋರಿತ್ತು ಇಜ್ಜಿಂದು. ಬೆಳಗ್ಗೆ 7 ಗಂಟೆಗೆ ಬಂದು ನಿಂತೀವ್ರಿ. ನಿನ್ನೆ ಬರ್ರಿ ಅಂತ ಹೇಳಾರ, ಇವತ್ತಾಲೆ ಸ್ಟಾಕ್ ಇಲ್ಲ ವ್ಯಾಕ್ಸಿನ್ ಇಲ್ಲ ಅಂತ ಹೇಳಕತ್ತಿದಾರ್ರಿ. ನಾವೇನು ಮಾಡ್ಬೇಕ್ರಿ? ಅಂತ ಡ್ಯೂಟಿ ಇಲ್ಲ, ಇತ್ತ ವ್ಯಾಕ್ಸಿನ್ ಇಲ್ಲ, ಏನು ಮಾಡೋದು ಹೇಳ್ರಿ? ಮತ್ತೆ ವ್ಯಾಕ್ಸಿನೇಷನ್ ಉಂಟು ಅಂತ ಬಂದಿದ್ದೇವೆ. ಇಲ್ಲಿ ಬಂದಾಗ 7:30 ಗಂಟೆಗೆ ಕ್ಯೂ ನಿಂತಿದ್ದೇವೆ. ನಿನ್ನೆ ಬಂದು ವಿಚಾರಿಸಿದಾಗ ಎಲ್ಲ ಒಳಗಿಂದ ಹೊರಗೆ ತನಕ ಪೊಲೀಸಿನವರಿಂದ ಹಿಡಿದು ಎಲ್ಲರೂ ಹೇಳಿದ್ದಾರೆ ವ್ಯಾಕ್ಸಿನೇಷನ್ ಮಂಗಳವಾರ ಉಂಟು ಅಂತ. ಇವತ್ತು ಬಂದಾಗ ಈಗ ಅವರು ಸ್ಟಾಫ್ ಕೂಡ 8 ಗಂಟೆಗೂ ಯಾರೂ ಬರಲಿಲ್ಲ. ಈಗ 9 ಕಾಲಕ್ಕೆ ಇಲ್ಲಿ ಯಾರೋ ಸ್ಟಾಫು ಬಂದರು. ಆ್ಯಕ್ಚುಲಿ ಅವ್ರದ್ದು 9 ಗಂಟೆಗೆ ಇದು ಯಾವಾಗಲೂ ಓಪನ್ ಆಗಬೇಕು ನಿಜವಾಗಿ ಔಟ್ ಪೇಷಂಟಿಗೋಸ್ಕರ. ಅದು ಮಾಡಲಿಲ್ಲ ಅವರು ಓಪನ್. ಈಗ 9:15 ಬಂದು ಇಲ್ಲ ಇವತ್ತಿಲ್ಲ ವ್ಯಾಕ್ಸಿನೇಷನ್ ಮಂಗಳವಾರ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಜನ ಎಲ್ಲ ಪ್ರಾಯದವರು ಇದ್ದಾರೆ. 83 ವರ್ಷದ ಮೇಡಮ್ ನಡಿಲಿಕ್ಕೂ ಆಗುದಿಲ್ಲ. ಇಂಥ ಸನ್ನಿವೇಶದಲ್ಲಿ ಇಲ್ಲಿ ಜನಪ್ರತಿನಿಧಿಗಳಾಗಿ ಯಾರು ಕೇಳೋರು ಕೂಡ ಇಲ್ಲ. ಜವಾಬ್ದಾರಿ ಹೌದು, ಅವ್ರಿಗೆ ಹೇಳಬೇಕಲ್ಲ. ಇದನ್ನು ಸುದ್ದಿ ಮಾಧ್ಯಮದವರೇ ಏನಾದರೂ ಸ್ವಲ್ಪ ಜನರಿಗೆ ತಿಳುವಳಿಕೆ ಬರುವ ಹಾಗೆ ಅಥವಾ ಏನಾದರೂ ಹೇಳಬೇಕು ಅಂತ ನಮ್ಮ ಒಂದು ಕಳಕಳಿಯ ವಿನಂತಿ. ಕುಡ್ಲದ ಆನ್ಲೈನ್ ಡ್ರೈವಿಂಗ್ ತರಬೇತಿ ಕೇಂದ್ರದ ಮುಖ್ಯಸ್ಥರ ಅಹಮದ್ ಅಶ್ರಫ್ ಬೊಕ್ಕ ದೋಸ್ತಿ ಜಾವಿದಿರಿನ ರಟ್ಟಾದ ಪಣವು ಬದ್ದೆಯಿ ದಾಖಲೆ ಪತ್ರಗೂ ಒತ್ತಾಯ ಮಲ್ತಿನ ಕೂಟದ 7 ಜನ ಆರೋಪಿಲೇನು ಪತದನೊಂದು ಕುಡ್ಲಾ ನಗರ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಪಂತೆರ ಆ ರಂಗಾರೆ ಕುಡ್ಲಡು ಸುದ್ದಿ ಮಾಧ್ಯಮದ ಮಾಹಿತಿ ಕೊರಿಯರ.
ಕುಡ್ಲ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅಂಗಾರೆ ಕುಡ್ಲಡ್ ಸುದ್ದಿ ಮಾಧ್ಯಮದ ಕಡಪ ತೆರೆದು ಕುಡ್ಲದ ಆನ್ಲೈನ್ ಟ್ರೈನಿಂಗ್ ತರಬೇತಿ ಕೇಂದ್ರದ ಮುಖ್ಯಸ್ಥರು ಅಹಮದ್ ಅಶ್ರಫ್ ಬೊಕ್ಕ ಅರೆನ ದೋಸ್ತಿ ಜಾವಿದಿರೇನು ರಟ್ಟಾದು ಪಣವು ಪದ್ದಿ ಜಾಗಿದ ದಾಖಲೆ ಪತ್ರಗೂ ಒತ್ತಾಯ ಮಲ್ತದಿನ ಕೂಟ 7 ಜನ ಆರೋಪಿಲಾಯಿನ ಅಹಮದ್ ಇಕ್ಬಾಲ್ ಯಾಕೂಬ್ ಉಮರ್ ನವಾಫ್ ಸಂಶೀರ್ ಮಹಮ್ಮದ್ ಕೌಸರ್ ನೌಶಾದ್ ಶೇಖ್ ಮೊಹಮ್ಮದ್ ರಿಯಾಜ್ ಮೊಕ್ಲೇನು ಪತದನಂದು ಪಂಡೆರ ಬಂಧನ ಆಯ್ನ ಆರೋಪಿಲಿಡ್ದು ಮೂಜಿ ಕಾರು ತಲ್ವಾರು ಬಂಗಾರದ ನೆಕ್ಲೆಸ್ ಜಾಗಿದ ದಾಖಲೆ ಪತ್ರ ಸ್ವಾಧೀನಗುದೇ ತೊಂದುಂಡು ಅಹಮದ್ ಅಶ್ರಫ್ ನಡಪವನ ಉದ್ಯಮಗು ಅಹಮದ್ ಇಕ್ಬಾಲ್ ಬಂಡವಾಳ ಪಾಡ್ದು 5 ಬುಕ್ಕ ಅಕ್ಲೆನ ನಡುಟು ಅಭಿಪ್ರಾಯ ಭೇದ ಉಂಡಾದಿತ್ತಲ ಅಂಚಾದು ಅಹಮದ್ ಅಶ್ರಫ್ನು ಏಪ್ರಿಲ್ 22 ರಟ್ಟಾದು 2 ದಿನ ಬಂಧನುಡು ದೀದು ಹಿಂಸೆ ಕೊಡ್ದು ಕಾಸುಗು ಒತ್ತಾಯ ಮಲ್ತದಿತ್ತೆಂದು ದೂರಿತ್ತಂಡ ಪೊಲೀಸರು ತಲಪಾಡಿದ ಇರುವೆರೇನು ಬಚಾವ್ ಮಲ್ತದು ಆರೋಪಿ ಉಮರ್ ನವಾಫ್ಗ್ ಕೊರೋನಾ ಪಾಸಿಟಿವ್ ಬಾಕಿದಕ್ಲೇನು ಕೋರ್ಟುಗೆ ಹಾಜರಿ ಮಲ್ಪುಣುಂದು ಪೊಲೀಸ್ ಕಮಿಷನರ್ ಶಶಿಕುಮಾರ್ ತೆರಿಪಾಯಿರು. ಇದೇ ತಿಂಗಳು 22ನೇ ತಾರೀಕು ಮಧ್ಯಾಹ್ನ 1:30 ಸಮಯದಲ್ಲಿ ಅಹಮದ್ ಅಶ್ರಫ್ ಅನ್ನುವಂಥ ಒಬ್ಬ ವ್ಯಕ್ತಿ ಈತ MCT ಅಂತ ಒಂದು ಟ್ರೈನಿಂಗ್ ಕಂಪನಿ ರನ್ ಮಾಡ್ತಾ ಇರ್ತಾನೆ. ಇದು ಆನ್ಲೈನ್ ಕ್ರಿಪ್ಟೋ ಕರೆನ್ಸಿ ಮತ್ತೆ ಫೋರೆಕ್ಸ್ ಚೇಂಜಿಂಗ್ ಟ್ರೇಡಿಂಗ್ ಮಾಡ್ತಾ ಇರುತ್ತೆ. ಇವನು ಮನೆಯಿಂದ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಉಳ್ಳಾಳ ಪೊಲೀಸ್ ಠಾಣಾ ವ್ಯಾಪ್ತಿಗಿರೋ KC ರೋಡ್ ಪಾಲಾ ಸ್ಕೂಲ್ ಅನ್ನೋ ಒಂದು ಜಾಗದಿಂದ ಇವನ್ನ ಅಪಹರಣ ಮಾಡಿಕೊಂಡು ಹೋಗ್ತಾರೆ. ಅಪಹರಣ ಮಾಡ್ಕೊಂಡು ಹೋದ ನಂತರ ಅವನ ಕುಟುಂಬ ವರ್ಗದವರಿಗೆ ಪ್ರಾರಂಭದಲ್ಲಿ ಸುಮಾರು 25 ಲಕ್ಷ ಹಣ ಡಿಮ್ಯಾಂಡ್ ಮಾಡ್ತಾರೆ. ನಂತರದಲ್ಲಿ ಒಂದು ಪ್ರಾಪರ್ಟಿ ಡಾಕ್ಯುಮೆಂಟ್ ಮಜೇಶ್ವರದಲ್ಲಿರುವಂಥ ಒಂದು ಸುಮಾರು 40 ಸೆಂಟ್ ಜಾಗದ ಒರಿಜಿನಲ್ ರೆಕಾರ್ಡ್ಸು ಮತ್ತು ಕೆಲವು ಡಾಕ್ಯುಮೆಂಟ್ಸು ರೆಡಿ ಇರುತ್ತೆ. ಆ ಡಾಕ್ಯುಮೆಂಟ್ಸ್ ಸೈನ್ ಮಾಡಬೇಕು. ಮತ್ತು ಜ್ಯುವೆಲರಿ 5 ಲಕ್ಷ ಹಣ ಲಾಸ್ಟ್ ಇಷ್ಟನ್ನು ತಗೊಂಡು ಕೊಟ್ಟರೆ ಸರಿ, ಇಲ್ಲ ಅಂತಂದರೆ ಇವನ್ನ ಮರ್ಡರ್ ಮಾಡ್ತೀವಿ ಅಂತ ಥ್ರೆಟನ್ ಮಾಡ್ತಾರೆ. ವೈಫ್ಗೆ ಮತ್ತು ಅವನ ಸಂಬಂಧಪಟ್ಟ ಸಾಕಷ್ಟು ಜನಕ್ಕೆ ಇವರು ಫೋನ್ ಮಾಡುವಂಥದ್ದು ನನಗೆ ಗೊತ್ತಾಗುತ್ತೆ. ನಂತರ ಇದು ಇನ್ಸಿಡೆಂಟ್ ಆಗಿದ್ದು 22ನೇ ತಾರೀಕು. 23ನೇ ತಾರೀಕು ನಮಗೆ ಪ್ರಕರಣ ದಾಖಲು ಮಾಡ್ತಾರೆ. ಪ್ರಕರಣ ದಾಖಲು ಮಾಡಿದ್ಮೇಲೆ ಕೊರೋನಾ ನಿಯಂತ್ರಣಗಾದ ರಾಜ್ಯ ಸರ್ಕಾರದ ತೊನ್ನ ಆಕೇರಿದ ಅಸ್ತ್ರ ಲಾಕ್ಡೌನ್ ಅತ್ತಂಡ ಜನತಾ ಕರ್ಫ್ಯೂ ಅಂಗರಿ ರಾತ್ರಿ 1 ಗಂಟೆ 14 ದಿನದ ಕರ್ಫ್ಯೂ ಜಾರಿಯ ಹೊಂದುಂಡು. ಒಡಿಪು ಜಿಲ್ಲೆಡುಪ್ಪನ ಕೊಪ್ಪಳ ಗದಗ ಸಿದ್ದಾಪುರದಂಚಿನ ಬೆಂಪಿ ವರ್ಗ ಅಕ್ಲೆನ ಗಂಟು ಮೂಟೆ ಕಟ್ಟೊಂದು ಒಡಿಪು ನಗರದ KSRTC ಬಸ್ ಸ್ಟ್ಯಾಂಡ್ ಹಿಡಿದು ಊರುಗು ಪಿದಾಡಿಯರು. ರಾಜ್ಯಡು ಅಂಗಾರೆ ರಾತ್ರಿಡ್ದು ನನದ 14 ದಿನ ಮೊಟ್ಟ ಲಾಕ್ಡೌನ್ ಜಾರಿಡು ಉಪ್ಪುಡು. ರಾತ್ರಿ 1 ಗಂಟೆಡ್ದು ರಾಜ್ಯ ಸರ್ಕಾರದ ಕೊರೋನಾ ನಿಯಂತ್ರಣಗೂ ಕೈಕ್ದೆತೊನ್ನ ಹೊಸ ಆದೇಶ ಜಾರಿ ಆವೊಂದುಂಡು. ಅಗತ್ಯವಾಯಿನ ಸೇವೆಲು ಅತ್ತಂದೆ ಬೇತೆ ಒವ್ವಿ ಕಾರ್ಯ ಕೆಲಸಲು ಈ ಪೊರ್ತುಡು ನಡಪಂದೆ ಬಂದ್ ಆದಿಪ್ಪುಡು. ಒಡಿಪು ಜಿಲ್ಲೆಡು ಕೊಪ್ಪಳ ಗದಗ ಸಿದ್ದಾಪುರ ದಂಚಿಡ್ದು ಬೈದಿನ ಚಿತನ ಕಾರ್ಮಿಕರು ಒಡಿಪು ಬಿಡ್ತು ಅಕ್ಲೆನ ಊರು ದಂಚಿ ಮೋನೆ ಪಾಡ್ತಿರು. ಅಂಗಾರೆ ಕಾಂಡೆ ಊರುಗು ಪೋಯರೆಂದು ಒಡಿಪು ನಗರದ KSRTC ಬಸ್ ಸ್ಟ್ಯಾಂಡ್ ಕಾರ್ಮಿಕರು ಅಕ್ಲಿನ ಗಂಟು ಮೂಟೆ ಕಟ್ಟದು ಬಸ್ಗೆ ಕಾತೊಂದಿನವು ಕ್ಯಾಮ್ರಾ ಕಣ್ಣಿಗೆ ತೋಚಿದು ಬೈತಿದೆ. ಊರಿಗೆ ಹೊಡ್ರ ಏನಂದ್ರ ಊರಿಗೆ ಎಂತ ಮಾಡೋದು, ಇನ್ನು 15 ದಿನ ಕೆಲಸ ಇಲ್ಲ ಅಂತ ಇದಾರೆ. ಮತ್ತೆ ಈಗ ಇಲ್ಲಿ ಎಂತ ಮಾಡೋದು, ರೈಸನ್ ರೂಮ್ ಬಾಡಿಗೆ ತಿಂಗಳ 3,000 ರೂಮ್ ಬಾಡಿಗೆ ಉಂಟು, ಎಲ್ಲ ಕಷ್ಟ ಆಗುತ್ತಲ್ಲ. ಹಂಗಾಗಿ ಎಲ್ಲ ರೈಸನ್ ಕಷ್ಟ ಆಗುತ್ತಲ್ಲ. ರೂಮ್ ಬಾಡಿಗೆ ಕಟ್ಟಬೇಕಲ್ಲ 15 ದಿನ. ಮತ್ತೆ ಮುಂದೆ ಎಂತ ಆಗ್ತಾ ಗೊತ್ತಾಗಿಲ್ಲ. 15 ದಿನ ಆದ್ಮೇಲೆ ಮತ್ತೆ ಮುನ್ನೋಡಲಾಗಿದೆ ಅಂತ ಮತ್ತೆ ಕಷ್ಟ ಆಗುತ್ತಲ್ಲ. 15 ದಿನದಿಂದ ಓಪನ್ ಆದ್ರೆ ಎಂತ ಮಾಡ್ಬೋದು. ಈಗ ಮತ್ತೀಗ ಓಪನ್ ಆಗಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ನಮಗೆ. ನಾವು ಇರೋದು ಮಲ್ಪೆಯಲ್ಲಿ, ಹಾಗಾಗಿ ಈಗ ಅಲ್ಲಿ ಎಲ್ಲ ರೂಮ್ ಬಾಡಿಗೆ. ಏನ್ ಕೆಲಸ? ನಾವು ಮೀನು ಕೆಲಸ ಮಾಡ್ತಾ ಇದ್ದೀವಿ. ಎಷ್ಟು ಜನ ಹೊಡ್ರಿ? ಒಂದು 50 ಜನ ಬರ್ತಾ ಇದ್ದಾರೆ. ನಿನ್ನೆ ಇಂದು ಬರ್ತಾ ಇದ್ದಾರೆ. ಈಗ ಒಂದು 10 ಜನ ಇದ್ದೀವಿ. ಕೇಂದ್ರದ ಮಾಜಿ ಮಂತ್ರಿ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಾಲಯದ ಅಭಿವೃದ್ಧಿದ ಶಿಲ್ಪೀಂದೆ ಪುದರ್ ಪಡಿತಿನ ವಿ ಜನಾರ್ದನ ಪೂಜಾರಿಯರಿಗೆ ಅಂಗಾರೆ ಅರೆನ ಜನ್ಮ ವರ್ಷದ ದಿನ ಆದುಂಡು. ಸಾಲಮೇಳದ ಸರದಾರರು ಬಡವೇರನ ಬಂಧು ಜನಾರ್ದನ ಪೂಜಾರಿಯರಿಗೆ 84ನೇ ವರ್ಷದ ಜನ್ಮ ದಿನಾಚರಣೆಯಲ್ಲಿ ಕೊಡು ನಮ್ಮ ಕುಡ್ಲ ಎಡ್ಡೆಪ್ಪು ಬಾಯ್ಕೊಂದುಂಡು.
ಹಿರಿಯ ಕಾಂಗ್ರೆಸ್ ರಾಜಕಾರಣಿ ಮಾಜಿ ಕೇಂದ್ರ ಮಂತ್ರಿ ಬಿ ಜನಾರ್ದನ ಪೂಜಾರಿಲಿನ ಪುಟ್ಟುನ ದಿನ ಏಪ್ರಿಲ್ 27 ಆದುಂಡು. ಕಾಂಗ್ರೆಸ್ ಪಕ್ಷದ ನಿಷ್ಠಿತ ಕಾರ್ಯಕರ್ತರಾದ ಬುಳೆದು ಕೇಂದ್ರ ಮಂತ್ರಿಲಾದ ಕಾಲ ಮೇಳದ ಸಾರಥಿ ಆದ ಸಾಮಾಜಿಕ ಕ್ರಾಂತಿದ ಹರಿಕಾರೆ ಬಡವೆರೆ ಬಂಧು ಮಂಗಳೂರು ದಸರಾದ ಸಾರಥಿ ಕುದ್ರೋಳಿ ಕ್ಷೇತ್ರಾಭಿವೃದ್ಧಿದ ಯಜಮಾನೆ ಇಂಚ ಗುರ್ತು ಮಲ್ತೊನ್ನಾರು ಪೂಜಾರಿ ಆದುಲ್ಲೆರು. ದೇಶದ ಸ್ವಾತಂತ್ರ್ಯದ ಬೊಕ್ಕದ ಭಾರತದ ಒರೇ ಪ್ರಭಾವದ ನಾಯಕಿಯರಾದ ಬಡವರಿಗೂ ಬ್ಯಾಂಕ್ದ ಬಾಕಿಲು ದೆಪ್ಪಾಯಿನಾರು ಜನಾರ್ದನ ಪೂಜಾರಿಲು ಅಸ್ಪೃಶ್ಯತದ ಎದುರು ಬುಡಂದೆ ಸೊರೋ ಲಕ್ಕೈನ ಸೀದಾ ನಡೆ ನುಡಿತದ ಜನನಾಯಕಿಯರು ಪೂಜಾರಿ ಎಲ್ಯ ಪ್ರಾಯೋಡೆ ಕಾನೂನು ವಿದ್ಯಾರ್ಥಿಯಾದ ಬದುಕಡು ಸಾಧನೆ ಮಲ್ತೊಂದು ಒಪ್ಪುನ ಮಲ್ಲ ಉದ್ದೇಶ ದಿಯೊಂದೇ ಬುಳೈನ ಜನಾರ್ದನ ಪೂಜಾರಿ ಒಂಜಿ ಕಷ್ಟ ಬೊಟ್ಟದಂತೆ ತನ್ನ ರಾಜಕೀಯ ಬದುಕಡು ಶಕ್ತಿದಾಂತಿನ ಬಡವರಿನ ಬದುಕದು ಬೊಲ್ಪು ಆಯ್ನಾರು. ಇಂದಿರಾ ಗಾಂಧಿ ಪ್ರಧಾನಿ ಆದಿಪುನಗ ಪಣವು ಕಾಸದ ನಾಯಕ ಮಂತ್ರಿ ಆದಿತ್ಯನ ಜನಾರ್ದನ ಪೂಜಾರಿ ಸಾಲ ಮೇಳ ಸುರು ಮಲ್ತದು ಅವೇತೋ ಬಡವರಿಗೂ ಬ್ಯಾಂಕ್ ಸಾಲ ತಿಕ್ಕುನಂಚ ಮಲ್ತಿರು. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನ ಅಭಿವೃದ್ಧಿದ ನಾಯಕರೆಂದು ಪೆರ್ಮೆಗ ಸಂತದನ ಜನಾರ್ದನ ಪೂಜಾರಿ ಇಡೀ ಲೋಕಗೂ ಮಂಗಳೂರು ದಸರಾದ ವೈಭವದ ತೂಪುನಂಚ ಮಲ್ತಿನಾರು. ಬೊಕ್ಕಪಟ್ಟ ಜನಾರ್ದನ ಪೂಜಾರಿಯರಿಗೂ ನಮ್ಮ ಕುಡ್ಲ 84ನೇ ವರ್ಷದ ಜನ್ಮದಿನಕ್ಕೂ ಎಡ್ಡೆಪ್ಪು ಬೇಕೊಂದುಂಟು. ಇಡೀ ಲೊಕ್ಕಡು ಕೊರೋನಾದ ರಡ್ಡನೆ ಸೆರೆ ಜೋರುಂಡು ಇಂದೆಟ್ಟು ಪ್ರತಿಯೊರಿಲ ಅಕ್ಲೆನ ರಕ್ಷಣೆ ಮಲ್ತೊನುಡು. ಕೊರೋನಾ ಕೋವಿಡ್ ಬಗಿಟ್ಟು ಸರ್ಕಾರದ ಮಾರ್ಗಸೂಚಿನ ಮಾತಿರ್ಲ ತಪ್ಪಂದೆ ಪಾಲನೆ ಮಲ್ಪಡುಂದು ಬೆದ್ರಾ ಜೈನ ಮಠದ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯ ವರಿಯ ಮಹಾಸ್ವಾಮೀಜಿ ಜನಕ್ಲೆಡ ಕೇನೊಂದೆರ ಆರು ಕೊರೋನಾ ಜಾಗೃತಿ ಸಂದೇಶ ಕೊರ್ತೆರ. ಕೊರೋನಾ ಲಾಕ್ಡೌನ್ ಪೊರ್ತುಡು ಜನಜಾಗೃತಿ ಮೂಡಾವನ ಲೆಕ್ಕೊಡು ಬೆದ್ರಾ ಜೈನ ಮಠದ ಸ್ವಸ್ತಿ ಶ್ರೀ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿ ನಾಡದ ಜನಕ್ಲೆಗ್ ಕೊರೋನಾ ಸಂದೇಶ ಕೊರ್ತಿರು. ಇಡೀ ಲೋಕಡು ಕೊರೋನಾ ಮಾಮಾರಿದ ರಡ್ಡನೆ ಸೆರೆ ತಾಂಡವ ನಲಿಕೆ ತೋಜಾವೊಂದುಂಡು. ಇಂದೆರ್ದು ಪ್ರತಿಯೊರಿಲ ಅಕ್ಲಕ್ಲಿನ ರಕ್ಷಣೆ ಮಲ್ತುನುಡು. ಏರ್ಲಾ ಪೋಡ್ಯಂದೆ ಕೊರೋನಾ ವೈರಸ್ನ ಗಿಡಪೆರೆ ಆತ್ಮವಿಶ್ವಾಸ ಎಚ್ಚ ಮಲ್ತೊಂದು ಬದುಕು ಸಾಗೌಡಾತಂಡು. ಭಾರತೀಯರಾಯನ ನಮ ಜಾತಿ ಧರ್ಮ ಮದತದು ಕೊರೋನಾದ ಎದುರು ಹೋರಾಟ ಮಲ್ಪುಡಾತಂಡು. ಸಾಧ್ಯವಾಯ್ನಾತು ಇಲ್ಲಡೆ ಇತ್ತೊಂದೇ ನಮ್ಮ ಕೆಲಸ ಕಾರ್ಯೋಳೇನು ಮಲ್ಪುನಂಚತ್ತು ಓನುಗ. ಸರ್ಕಾರದ ಕೊರೋನಾ ಕೋವಿಡ್ ಗೈಡ್ಲೈನ್ಸ್ ಮಾತಿರ್ಲ ತಪ್ಪಂದೆ ಪಾಲನೆ ಮಲ್ಪುಲೆ ಬಂದು ನಾಡದ ಜನಕ್ಲಿಗ್ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿ ಪಂಡಿರು. ನಮ್ಮ ಸಮಾಜ ಹಾಗೂ ಇಡೀ ಜಗತ್ತಿನಲ್ಲಿ ಹಾಗೂ ನಮ್ಮ ದೇಶದ ನಾನಾ ಪ್ರಾಂತ್ಯಗಳಲ್ಲಿ ವಿವಿಧ ರಾಜ್ಯಗಳಲ್ಲಿ ನಮ್ಮದೇ ಸಹೋದರ ಸಹೋದರಿಯರಿಗೆ, ನಮ್ಮ ಬಂಧುಗಳಿಗೆ, ನಮ್ಮ ಹಿರಿಯರಿಗೆ ಎಲ್ಲರಿಗೂ ಕೂಡ ಕೊರೋನಾ ವೈರಸ್ಸಿನ ಭಯದ ಬಗ್ಗೆ, ಮಹಾಮಾರಿಯ ಬಗ್ಗೆ ನಾವು ಎಚ್ಚರಿಕೆಯನ್ನು ವಹಿಸಬೇಕಾದಂಥ ಸಂದರ್ಭ ಒದಗಿ ಬಂದಿದೆ. ನಮಗೆಲ್ಲರಿಗೂ ಈ ವೈರಸ್ನ ಬಗ್ಗೆ ಆತಂಕವು ಹೆಚ್ಚಾಗಿದೆ. ಎರಡನೆಯ ಅಲೆಯ ವೈರಸ್ ಅನ್ನು ತಡೆದು ಜಯಿಸುವ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳಲು ಆತ್ಮವಿಶ್ವಾಸದ ಜೊತೆಗೆ ಸರ್ಕಾರದ ನಿಯಮಾವಳಿಗಳನ್ನು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂಥ ಅವಶ್ಯಕತೆ ಇದೆ. ಮಹಾಮಾರಿಯನ್ನು ಹಿಮ್ಮೆಟ್ಟಿಸಲು ಜನರೆಲ್ಲರೂ ಸೇರಿ ವಿವಿಧ ಮತ ಧರ್ಮಗಳ, ವಿವಿಧ ಭಾಷೆಗಳ, ವಿವಿಧ ಕಟ್ಟುಪಾಡುಗಳ ಜನರು ನಾವೆಲ್ಲರೂ ಭಾರತೀಯರು ಅನ್ನೋ ಭಾವನೆಯಿಂದ ನಮ್ಮ ಹಿರಿಯರ ಒಳಿತಿಗಾಗಿ, ಆರೋಗ್ಯಕ್ಕಾಗಿ ನಾವು ಈ ಕೆಳಗಂಡಂಥ ಕೆಲವು ನಿಯಮಗಳನ್ನಾದರೂ ಪಾಲನೆ ಮಾಡೋಣ. ಸಾಧ್ಯವಾದಷ್ಟು ಮನೆಗಳಲ್ಲಿ ಇದ್ದು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವುದು ಒಳಿತು. ಸದಾಕಾಲ ಮಾಸ್ಕ್ ಧರಿಸುವುದು ಕಡ್ಡಾಯ. ಶುಭ್ರ ಮುಖಪಟ್ಟಿ, ಮೂಗು ಬಾಯಿ ಮುಚ್ಚುವಂತೆ ಸರಿಯಾಗಿ ಧರಿಸಿಕೊಳ್ಳೋಣ. ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು ಅನಿವಾರ್ಯ. ಪ್ರತಿ ಅರ್ಧ ಗಂಟೆಗೆ ಒಮ್ಮೆ ಕೈಗಳನ್ನು ಸ್ಯಾನಿಟೈಸ್ ಮಾಡಿಕೊಳ್ಳುವ, ಮನೆಯಲ್ಲಿ ವೃದ್ಧರನ್ನು ಹಾಗೂ ಮಕ್ಕಳನ್ನು ಗಮನವಿಟ್ಟು ನೋಡಿಕೊಳ್ಳುವುದು
ಅತ್ಯಂತ ಅವಶ್ಯಕ. ನಮ್ಮನ್ನು ರಕ್ಷಣೆ ಮಲ್ಪುನೆತ ಒಟ್ಟುಗೂ ಬಾಕಿದಕ್ಲೆ ನಲ ರಕ್ಷಣೆ ಮಲ್ಪಡು ಸರ್ಕಾರ ಜನತಾ ಕರ್ಫ್ಯೂ ಪಾಡ್ನಿಡ್ದಾವ್ರ ಬದುಕು ನನಲಾತ್ ಕಠಿಣ ಆಯರೆ ಉಂಟೊಂದು ಶಾಸಕರು ಮನತ್ ಕೋಟ್ಯನ್ ಪಂತೆರ ಕೊರೋನಾ ಸೀಕ್ ತಡುಪಿನ ಉದ್ದೇಶಡು ಸೋಮವಾರ ಬೆದ್ರದ ಕನ್ನಡ ಭವನಡು ನಡಪಾಯಿನ ಕೊರೋನಾ ಜಾಗೃತಿ ಸಭೆಟ್ ಆರು ಗುರ್ಕಾರ್ಮೆ ವಹಿಸದ ಪಾತಿರಿಯರ ಶಾಸಕರು ಉಮಾನಾಥ್ ಕೋಟ್ಯಾನ್ ಗುರ್ಕಾರ್ಮೆಡ್ ಸೋಮವಾರ ಬೆದ್ರದ ಕನ್ನಡ ಭವನಡು ಕೊರೋನಾ ಸೀಕ್ ತಡೆಪುನ ಉದ್ದೇಶಡು ಕೊರೋನಾ ಜಾಗೃತಿ ಸಭೆ ಅಟ್ಟಣೆ ಮಲ್ತದಿತ್ತರು ಕೊರೋನಾ ಪರಡಂದಿನಂಚ ಮಾತಾ ಗ್ರಾಮೊಳೆಡು ಸ್ವಯಂ ಸೇವಕರು ಇತ್ತಿನ ಸಮಿತಿಲೇನು ಕಟ್ಟುನ ಪ್ರತಿಯೊಂಜಿ ಗ್ರಾಮೊಳೆಡು ಧರ್ಮದ ಆರೋಗ್ಯ ಪರೀಕ್ಷದ ಕೇಂದ್ರಳೇನು ಸುರು ಮಲ್ಪುನ ಒಂಜಿ ತಿಂಗೊಲ್ತ ಉಲಾಯಿ ಮಾತೆರೆಗ್ಲ ಕೊರೋನಾ ಇಂಜೆಕ್ಷನ್ ತಿಕ್ಕುನಂಚ ಮಲ್ಪುನೆಂದು ಸಭೆಟ್ ನಿರ್ಧಾರ ದೆತ್ತೊಂಡೆರು ನಮನ್ ರಕ್ಷಣೆ ಮಲ್ಪುನೆತ ಒಟ್ಟುಗೂ ಬಾಕಿದಕ್ಲೆನ್ಲ ರಕ್ಷಣೆ ಮಲ್ಪುಡು ಸರ್ಕಾರ ಜನತಾ ಕರ್ಫ್ಯೂ ಪಾಡ್ನೆಡ್ದಾವೆರ ಬದುಕು ನನಲಾತ್ ಕಠಿಣ ಆಯರ ಉಂಡು ಅವೆನು ಎದುರ್ಸಾವಡು ಪಂದು ಆರ್ ಪಂಡಿರು ಕಳೆದು ನಾವು ಗ್ರಾಮ ಪಡೆಗಳನ್ನ ಟಾಸ್ಕ್ ಫೋರ್ಸ್ ಅನ್ನ ಗ್ರಾಮದಲ್ಲಿ ಮಾಡಿದ್ದೇವೆ. ಅದನ್ನು ಗಟ್ಟಿ ಮಾಡಬೇಕು ಮತ್ತು ಅವರಿಗೆ ಸ್ಪಷ್ಟವಾದ ಸೂಚನೆಗಳನ್ನು ಕೊಟ್ಟು ಅವರ ಟೀಮ್ ಅನ್ನ ಎನಿ ಟೈಮ್ ಯಾವಾಗ ಬೇಕಾದ್ರೂ ಅವ್ರು ರೆಡಿ ಇರುವಂತ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಬಹುಶಃ ನಾಳೆ ಸಾಧ್ಯ ಆದರೆ ನಾಳೆ ನೀವು ಮನೆಗೆ 11 ಗಂಟೆಗೆ ಎಕ್ಸಿಕ್ಯೂಟಿವ್ ಆಫೀಸರ್ ಜಿಒ ಅವರು ಸಿಗಬೇಕು. ಆದರೆ ಪಿಡಿಒಗಳನ್ನು ಸಹ ಕರೀಬೇಕು ಅಂತ ನಾನು ಸಂದರ್ಭದಲ್ಲಿ ನಿಮ್ಮ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಬಾಲಾಧಿಕದ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಈಗ ಹೋಗುವಾಗ ನಮ್ಮನ್ನು ಭೇಟಿಯಾಗಿ ಹೋಗುವಾಗ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಖಂಡಿತವಾಗಿ ಕಂಡುಕೊಳ್ಳುವ. ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವೇರ್ ಪಾತೆರ್ದು ಕೊರೋನಾ ಸೀಕ್ ಎದುರ್ಸಾವನ ಬಗೆಟ್ ಜನಕ್ಲೆಡ ಜಾಗೃತಿ ಮೂಡಾವುಡು ಎಲ್ಯ ಸೀಕ್ ಎದುರ್ಸಾವನ ಬಗೆಟ್ ಜನಕ್ಲೆಡ ಜಾಗೃತಿ ಮೂಡಾವುಡು ಎಲ್ಯ ಸೀಕದ ಲಕ್ಷಣ ತೋಜಿಂಡಲ ಸರಿಯಾಯಿನ ಮರ್ದು ದೆತ್ತೊನೆರೆ ಉಮೇದು ಪುಟ್ಟಾವುಡು ತನ್ಕುಲೆನ ಸಂಸ್ಥೆಡು ತಿಕ್ಕುನ ವೈದ್ಯಕೀಯ ಕೂಟನು ಈ ಕೆಲಸಗು ದೀಪುಂಡು ಮಾತೆರೆಗ್ಲ ಹೋಮಿಯೋಪತಿ ಮರ್ದನ ಧರ್ಮಗೂ ಕೊರ್ಪುಂಡು ಪಂದ ಆರ್ ಪಂಡಿರು ನಾವು ಕೇಂದ್ರ ಮಾಡುವಾಗ ವಾಲಂಟಿಯರ್ ಆಗಿ ನಮಗೆ ಕೆಲಸ ಮಾಡುವವರು ಯಾರಿದ್ದಾರೆ ಎಂದು ನಮಗೆ ಸಿಗಬೇಕಾಗಿದೆ. ಈಗ ಒಂದು ಮಾಹಿತಿ ವೈದ್ಯಾಧಿಕಾರಿಗಳು ಮಾನಿಟರ್ ಮಾಡುವುದು ಖಂಡಿತ ಇದು ಬಹಳ ಮುಖ್ಯ. ಈಗ ಒಂದು ಎಲ್ಲಾದರೂ ಸೋಂಕು ಅಥವಾ ನಾವು ಲಕ್ಷಣಕ್ಕೆ ಒಂದು ಟ್ರೀಟ್ಮೆಂಟ್ ಕೊಟ್ಟ ಪಟ್ಟಿ ನಮಗೆ ಸರಿಯಾಗಿ ಸಿಗಬೇಕು. ಸಿಕ್ಕಿದ ಮೇಲೆ ಅದಕ್ಕೊಂದು ದೊಡ್ಡ ಒಂದು ವರ್ಗವನ್ನು 10-25 ಜನ ಕೂತ್ಕೊಂಡು ದಿನನಿತ್ಯ 2 ಬಾರಿ ಅವರಿಗೆ ಫೋನ್ ಮಾಡಿ ಅವರಿಗೆ ತಿಳಿಸಿಕೊಂಡು ಅದನ್ನು ಎಂಟ್ರಿ ಮಾಡುವಂತಹ ಒಂದು ಇದನ್ನು ಮಾಡಬೇಕು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಯಾರಿಗೆ ಚಿಕಿತ್ಸೆ ಕೊಡ್ತೇವೆ ಅವರಿಗೊಂದು ಆತ್ಮ ಧೈರ್ಯ ಬರ್ತದೆ. ಮಾಜಿ ಮಂತ್ರಿ ಅಭಯಚಂದ್ರ ಜೈನ್ ಪಾಲಡ್ಕ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ಮನೀಷಾ ಮೂಡಬಿದ್ರೆ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ಶಶಿಕಲಾ ಪುರಸಭೆತ ಮುಖ್ಯಾಧಿಕಾರಿ ಇಂದು ಎಂ ಸಭೆಟ್ ಪಾಲ್ದೆತೊಂಡೆರು. ಉಳ್ಳಾಲ ಸೋಮೇಶ್ವರದ ಶ್ರೀ ಸೋಮನಾಥ ದೇವಲ್ಯಡು ಸೋಮವಾರ ಬ್ರಹ್ಮಕಲಶ ನಡಪಾಯರ್ ಈ ಪೊರ್ತುಡು ಸಂಪ್ರದಾಯದಂಚ ಅಡ್ಕ ಭಗವತಿ ಕ್ಷೇತ್ರಡು ಜಾತ್ರೆಗೂ ಕೊಡಿಯೇರೆಗಾದು ಸೋಮನಾಥನ ಅಪ್ಪಣೆ ದೆತೊನೆರೆ ಅಡ್ಕ ಭಗವತಿಯರು ಭೇಟಿ ಕೊಡ್ತಿರ. ಉಳ್ಳಾಲ ಸೋಮೇಶ್ವರದ ಶ್ರೀ ಸೋಮನಾಥ ದೇವಸ್ಥಾನಡು ಸೋಮವಾರ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯರು ಗೌಜಿಡೆ ನಡೆತದೆ. ಸೋಮನಾಥ ದೇವರಿಗೆ ಕಲಶಾಭಿಷೇಕ ಬ್ರಹ್ಮಕಲಶ ಅಭಿಷೇಕ ಬೇತೆ ಬೇತೆ ಪೂಜೆ ಅಟ್ಟಣೆ ಆದಿತ್ತದು. ಸಂಪ್ರದಾಯದಂಚ ಸೋಮೇಶ್ವರದ ವರ್ಷಾದಿ ಜಾತ್ರೆದ ಅಕೇರಿದ ದಿನ ಅಡ್ಕ ಭಗವತಿ ಕ್ಷೇತ್ರದ ಕೊಡಿ ಏರಾಯರೆ ಅಪ್ಪಣೆ ದೆತೊನಿಯರೆಗೆ ಭಗವತಿಯರು ಸೋಮೇಶ್ವರ ಸೋಮನಾಥನ ಸನ್ನಿಧಿಗೆ ಬರಿಯರೆ ಉಂಡು. ಅಂಚನೆ ಬ್ರಹ್ಮ ಕಲಶದ ದಿನ ಅಡ್ಕ ಭಗವತಿಯರು ಭೇಟಿ ಕೊಡಿಯರು. ಊರು ಪರವೂರ ಭಕ್ತರು ಪಾಲದೆತ್ತೊಂದು ಶ್ರೀ ಸೋಮನಾಥ ದೇವರಿನ ಬ್ರಹ್ಮಕಲಶ ಬುಕ್ಕ ಸೋಮನಾಥ ಭಗವತಿ ಭೇಟಿಗೆ ತೂದು ಪ್ರಸಾದದ ತೊಂಡಿರು. ಶ್ರೀ ಸೋಮನಾಥ ದೇವಸ್ಥಾನದ ಬೊಕ್ಕ ಭಗವತಿ ಕ್ಷೇತ್ರದ ಆಡಳಿತ ಮಂಡಳಿ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿದ್ದರು. ರಾಜ್ಯದ ಹೆಚ್ಚಿನ ಮಾತಾ ಕಡೆಟ್ ನನದ 3 ದಿನ ಭಾರಿ ಬರ್ಸಬರಿಯರೆ ಉಂಡೊಂದು ಹವಾಮಾನ ಇಲಾಖೆ ದುಂಬತ್ತ ಸೂಚನೆ ಕೊಡ್ತುಂಡು. ದೆಟ್ಟು ಒಡಿಪು ದಕ್ಷಿಣ ಕನ್ನಡ ಬೊಕ್ಕ ಉತ್ತರ ಕರ್ನಾಟಕ ಜಿಲ್ಲೆಲ ಸೇರ್ದುಂಡು.
ರಾಜ್ಯದ ಹೆಚ್ಚಿನ ಭಾಗಲೆಡು ಬರ್ಪುನ ಮೂಜಿ ದಿನ ಭಾರೀ ವರ್ಷ ಬರಿಯರೆ ಉಂಡುಂದು ಹವಾಮಾನ ಇಲಾಖೆ ದುಂಬತ್ತ ಸೂಚನೆ ಕೊರ್ತುಂಡು. ಕರ್ನಾಟಕ ಕರಾವಳಿ ಬಡಕಾಯಿ ಉಲನಾಡಿದ ಕೆಲವು ಜಿಲ್ಲೆಲು ತೆನ್ಕಾಯಿ ಉಲನಾಡಿದ ಕೆಲವು ಜಿಲ್ಲೆಲೆಡು ಬರ್ಸ ಬರಿಯರೆ ಉಂಡು. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಒಡಿಪು, ಬಡಕಾಯಿ ಉಲನಾಡಿದ ಬಾಗಲಕೋಟೆ, ಬೆಳಗಾವಿ, ಬೀದರ್, ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ವಿಜಯಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗಡು ಬರ್ಸ ಬರಿಯರೆ ಉಂಡೊಂದು ಹವಾಮಾನ ಇಲಾಖೆ ತಿಳಿಪಾದಂಡು. ಎಸ್ ಕ್ರಿಯೇಷನ್ಸ್ ಅರ್ಪಣೆ ಮಲ್ಪುನ ಪಣೋಲಿ ಬಯಲ್ದ ಅಪ್ಪೆ ಕಲ್ಲುಟ್ಟಿ ಪನ್ಪಿನ ತುಳು ಭಕ್ತಿ ಸುಗಿಪುದ ಟೀಸರ್ ಬಿಡುಗಡೆ ಇಂಚಿ ಪನ್ನಡತನ ವಿನಯ್ ಪೂಜಾರಿ ಕನ್ಯಾಣ ಮೇರು ಪದ ಬರೆದಿತ್ತದು ಈ ಭಕ್ತಿ ಗೀತೆನು ತನ್ನ ಪೊರ್ಲ ಸೊರಟು ಶೀಲಾ ಪಡೀಲ್ ಪಂತೆರ ಪಾಕ ಜನ ಕಲಾವಿದರು ಬೆಂತಿನ ಈ ವಿಡಿಯೋ ಆಯ್ನಾತು ಬೇಗ ಬಿಡುಗಡೆ ಆಯರಿತದು ಮಾತಿರ್ಲ ಸಕಾಯ ಕೊರಡು ಪಂದು ಕಲಾವಿದರು ಭಿನ್ನಾಯ್ತೊಂದೆರ ಇತ್ತೆ ಕುಡೋರೈನಿತ ಮಲ್ಲ ಸುದ್ದಿರು. ಕುಡ್ಲದ ಬಿಜೆ ಪ್ರಾಥಮಿಕ ಆರೋಗ್ಯ ಕೇಂದ್ರಡು ಕೊರೋನಾ ಇಂಜೆಕ್ಷನ್ ದ ಅವ್ಯವಸ್ಥೆ ಸಾರ್ವಜನಿಕರಿಡ್ದು ಏವ್ರ. ಕೊರೋನಾ ನಿಯಂತ್ರಣಗಾದ ರಾಜ್ಯ ಸರ್ಕಾರ ದೆತ್ತೊನ್ನ ಅಕೇರಿದ ಅಸ್ತ್ರ ಲಾಕ್ಡೌನ್ ಅತ್ತಂಡ ಜನತಾ ಕರ್ಫ್ಯೂ. ಒಡಿಪು ಜಿಲ್ಲೆಡುಪ್ಪುನ ಕೊಪ್ಪಳ, ಗದಗ, ಸಿದ್ದಾಪುರ ದಂಚಿದ ಪೆನ್ಪಿ ವರ್ಗ ಊರುಗು ಪಿರ. ನಮ್ಮನ್ನು ರಕ್ಷಣೆ ಮಲ್ಪುನೇತ ಒಟ್ಟುಗು ಬಾಕಿದಕ್ಲೆನಲ ರಕ್ಷಣೆ ಮಲ್ಪೊಡು ಸರ್ಕಾರ ಜನತಾ ಕರ್ಫ್ಯೂ ಪಾಡ್ನೇಡ್ದವರ ಬದುಕು ನನಲಾದ ಕಠಿಣ. ಶಾಸಕರು ಉಮಾನಾಥ್ ಕೋಟ್ಯಾನ್. ಇಡೀ ಲೋಕೊಡು ಕೊರೋನಾದ ರಡ್ಡನೆ ಸೆರೆ ಜೋರುಂಡು. ಕೋವಿಡ್ ಬಗೆಟ್ ಸರ್ಕಾರದ ಮಾರ್ಗಸೂಚಿನು ಮಾತಿರ್ಲ ತಪ್ಪಂದೇ ಪಾಲನೆ ಮಲ್ಪೊಡು. ಜೈನ ಮಠದ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ. ಇಡೆಗ ಇನಿತ ನಮ್ಮ ಕುಡ್ಲ ತೊಡುವಾರ್ತಿಲು ಮುಗಿಂಡು ಸೊಲ್ಮೆಲು.